ಕಂಟಣಿಗೆ ಬಂತು ನಾಟಿ ಬಂದಾಗ ಆಯ್ತಾ ಸರಿ ಇತ್ತು ಗಾಯ ಪಂಡ ಕೂಡ ಅಲ್ಪ ಆಯ್ತು ಬಂದ ಬಣ್ಣೆ పనులు సులువు మామూలు మళ్ళా గలటే ఉంటాయి మామూలు మళ్ళీ గలటే అనగా ఈ జన సమ్మల బರ್ತದೆ ತೋರಿಸ್ತೀನಿ ಅನ್ನೋದ ಗಮಲ್ತೀನಿ ಬೆಳಗ್ಗೆ ಅವು ಇದೆ ಕುದಿ ಕುದಿ ಇವಾಗ ಐಟಿ ಆಯ್ತು ಅಲ್ಪ ಮೂರ್ತಿ ಪೋಡ ಉಂಟು ಬಾಳ ಇಲ್ಲೇ ಬಾಳ ಆಗಿಲ್ಲ ಡಾಕ್ಟರ್ ಅಂಗಡಿ ಪೋಡ್ರು ಅವೆಲ್ಲ ಇದ್ದಾಳೆ ಸಾಲು ಇಂಚ ಬರ್ತವೆ ಅಂತ ನೀವು ಮಾಡ್ತೀವಿ ಅವು ಹ್ಯಾಂಗಿಂಗ್ ಅನ್ನ ಸ್ವಲ್ಪ ಕಟ್ಟಾದಿತ್ತು ಈಗ ಗದೆ ಪ್ರೊಸೀಜರ್ ಇತ್ತು ಒಂದು ಅವು ತೋಜಿ ಇತ್ತೆ ದಿವಾಂತ ಪ್ರಾಬ್ಲಮ್ ತೀಗ ಹೋಯ್ದ ಅಂತ ತೋರಿದ್ವಿ ದಿವಾಂತ ಅದಕ್ಕೆ ಓಲು ಗಾಯ ನಿಮ್ಮಂತ ಬಂತೆ ಗಾಯ ದೋರಿ ಬಲ್ಲು ಮಾಡೋಣ ಹ್ಯಾಂಗಿಂಗ್ ಮಲ್ಪಡೆ ಪೆಟ್ರೋಲ್ ಒಂದು ಗಾಯ ಅಂತ ಹೊತ್ತು ಬಲ್ಲು ಮಾಡೋಣ ಲಾಯ್ಸಿ ಅದಲ್ಲ ಒಂದು ಗಾಯ ಹಾಕೊಂಡ ಅಲ್ಪ ಗಲಾಟೆ ಆಗ್ತಂದ್ರೆ ಈ ಜನ ಇರಲ್ಲ ಕೊಡೋದು ಮುಂದೆ ಮಾಡ್ಬಿಟ್ಟು ತೆಕ್ಕು ತುಂಬಾ ಇಲ್ಲ ತಗಲಿದೆ ರೆಡಿ ಗೊತ್ತ ಕೇಳಿ ಅಪ್ಪಂಡ ಅಪ್ಪ ಹೌದಾ ಇಜ್ಜಂದು ಅಗ್ಲೇ ಬಂತಾರೆ ಅಲ್ಪ ತಗಲಿ ಚೂರು ಸರಿ ಇಂಚೆ ಇಂಚೆ ಬಂದಾಗ ಆಳು ಎನ್ನಡ ಬಂಡಲತ್ತ ಏನ ಅಪ್ಪ ಪಡಕ್ಕೆ ಎಂಡತ್ತ ದಾಯಿಗೆ ನೋತನೆ ಎಂಡತ್ತೆ ಐದು ಬುಕ್ಕದಾಯ್ತು ಮಾಡ್ತಂದ್ರೆ ಅಗ್ಲ ಫ್ಯಾಮಿಲಿ ಪೂರ ಅಂಚೆ ಬಂದ್ರೆ ಆಯ್ತಾಯ್ತು ಇನ್ವೆಸ್ಟಿಗೇಷನ್ ಸ್ವಲ್ಪ ಸರ್ವಿಸ್ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಕೂಡ ಸಣ್ಣ ಮಗು ಒಂದು ಆಯ್ತು ಸ್ವಲ್ಪ ಸೀರಿಯಸ್ ಆಗಿ ಬರ್ತದೆ పోస్ట్మార్టం రిపోర్టు లివర్ పెట్టాక ఒక్కొక్కరికి గాయం ఉంది కంటెన్స్ వెళ్తామండి అవధానంగా ಊಟ ಬಿಟ್ಟಾಗ ಆ ಜನ ಭೋಜನ ತರುತ್ತಿಲ್ಲ ಮಾತ್ರ ಕೇಸನ್ನು ಮಾಡ್ತೇವೆ ಭೋಜನ ತರುತ್ತೇವೆ ನಾನು ನಿಂತ್ಕೊಂಡವ ಅದನ್ನು ಪ್ರತ್ಯಕ್ಷ ಸಾಕ್ಷಿ ಜೀವನ ಕ್ಲೀನರ್ಲಿ ಬಂದ್ವಿ ಆಯ್ತು 3 ಜನ ಹೋಗ್ಬೇಕು ಸಮಯ ನಾಣ್ಯ ಮೈತ್ರಿ 3 ಜನ ಆರೋಪಿ ಅಲ್ಲಿ ಒಂದು ಆರೋಪಿನ ಎಂಕರೇಜ್ ಡಾಕ್ಟರ್ನ కొన్ని పోస్ట్మార్టం రిపోర్ట్ ಅವಳು ಫೊರೆನ್ಸಿಕ್ ನೆಟ್ವರ್ಕ್ ದೇವರಗಟ್ಟೆ ಅಂತ ಡಾಕ್ಟರ್ ಅವರು ಬಲ್ಲಿ ತೋತನಾಗ್ತದೆ ಹ್ಯಾಂಗಿಂಗ್ ಆಗ್ತದೆ ಡಾಕ್ಟರ್ ಮುಂಜಿನಂತೆ ದೇವರು ಅದನ್ನು ಮಾರು ಟ್ರೈ ಮಾಡ್ತಾರೆ ಲಿವರ್ ಬೇಕಾದ ಲಿವರ್ ಸರಿಯಾದ ಮುಖ ಕಂಟೆಲ್ಲ ಸ್ವಲ್ಪ ಗಾಯ ಮುಖ ಮುಗಲು ಐದು ಪಟ್ಟದೆ ಪಡ್ತಾನೆ ಹ್ಯಾಂಗಿಂಗ್ ಆಗ ಮುಗಲ ಐದು ಪಟ್ಟದೆ ಇರ್ತದೆ ಜಗಳು ಮುಗಲೇ ಅವ್ರನ್ನ ಮಾಡ್ಕೊಂಡು ಎಲ್ಲ ಮಟ್ಟದ ಸಹಾಯ ಮಾಡ್ತಾರೆ ಆಸ್ಪತ್ರೆಗೆ ಬಂದು ಕೊಂಡ್ತೇವೆ ಅವ್ರು ಹ್ಯಾಂಗಿಂಗ್ ನನ್ನ ತನಿಖೆ ಅವನು ಉಂಡಿದೆ ಗಲಾಟೆಯಿಂದ ಸಂಬಂಧ ಬಂತು ಇವರಿಗೆ ಡ್ಯಾಮೇಜಸ್ ಅಡಿಗೆ ಪೆಟ್ಟುಕೊಂಡು ಬಂದಾಯ್ತಾನೆ ಬಂತೇವೆ ಸೈನ್ಸಿಂದ ಹೇಳಿಕ್ಕೆ ಲಿವರ್ದ ಬಿಟ್ಟಿದೆ ಭುಜಂತ ಬಿಟ್ಟರೆ ಕೇಸು ಮುಗಿದಿದೆ ಒಂದು ಗಂಟ ಸಾಕ್ಷಿ ಸಮಸ್ಯೆ ಡಾಕ್ಟರ್ ರಿಪೋರ್ಟ್ ಬಿತ್ತಿ ಇದಾಗಲಿಗೆ ಇಲ್ಲ ಮರಣದಂಡ ಕೊಂಚ ಆಪುಂದಂಗೆ ಸಾಕ್ಷಿ ಬಾಲಿದ ಡಾಕ್ಟರ್ ರಿಪೋರ್ಟ್ ನಂಗೆ ಫೇವರ್ అవుతుంది ಡಾಕ್ಟರ್ ನಂಗೆ ಫೇವರ್ అవుతుంది ಡಾಕ್ಟರ್ ರಿಪೋರ್ಟ್ ಫೇವರ್ అవుతుంది ಅವು ಸಹಜ ಸಾವತ್ತು ಅಸಹಜ ಸಾವು ಅವ್ರು ಇಂಥದ್ದು ಇಲ್ಲೂ ಕಟ್ಟು ಬಂದಾಗ ಅರ್ಧ ಹಾಕಿಕೊಂಡು ಅರ್ಧ ಬಿದ್ದಲ್ಲಿ ಜಂಪ್ ಹಾಕೊಂಡು ಬಂಡಲ ಕೊಂಚ ಬುಕ್ಕ ಮುಗ್గులు ಬಂದಾಗ ಇಂಚಿನ ಸೀಟ್ అవుతుంది ನೀನೇನು ತನಿಖೆ ಮಾಡ್ತೀವಿ
ಮತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರ್ತಿರೋದು ನಾನು ಈ ಥರ ಸೀರಿಯಸ್ ಆಗ್ತದೆ ತನಿಖೆ ಹೋಗಿ ಆ ಮುಂಜಾನೆ ನೋಡ್ತೇವೆ ಮುಂಜಾನೆ ನಿಲ್ಲಿಸಿಲ್ಲ ಪ್ಲಾನ್ ಮುಂಜಾನೆ ಇಕ್ಕಿಲ್ಲ ಮರ್ಡರ್ ಕೇಸ್ ಮಾಡ್ತೇವೆ ನಾವು ಒಂಜಿ ಗೌರ್ಮೆಂಟ್ ವಕೀಲರಿಗೆ ಸಿಕ್ಕಿದ್ದೇವೆ ಬೆತ್ತೆ ವಕೀಲರೆಲ್ಲ ಮತ್ತೆ ಅಲ್ಲ ನಾಡಿಗೆ ಕೂಡ ವಿಷಯಗಳು ಯಾಕಂದ್ರೆ ನಾನು ಮುಖ್ಯವಾಗಿ ಬರ ಜೇಂದ ಪ್ರಯತ್ನ ಈ ರೀತಿ ಈತಿಯಲ್ಲಿ ಬಾಲ್ಯ ಅವನೊಂದಾಗಲಿ ಬಾಲ್ಯದ ಫಸ್ಟ್ ಹಾಕುತ್ತಾ